ಹಾಗಲ್ಲ ಸ್ವಾಮಿ, ನೀವು ಹಾಗೆ ಅರ್ಥ ಮಾಡಬಾರ್ದು. ಅಂದ್ರೆ ನೀವು ಅಂತರ್ಮುಖಿ ಆಗುವುದು ಯಾವಾಗ ಅಂತ ನಾ ಕೇಳುದು. ಮತ್ತೆ ನಿಮ್ಮನ್ನು ಕಣ್ಣು ಮುಚ್ಚಲಿಕ್ಕೆ ನಾನು ಹೇಳಲಿಕ್ಕೆ ಜನ. ಈಗ ನಾನು ಅಂತರ್ಮುಖಿ ಆದರೂ ಬಹಿರ್ಮುಖಿ ಆದರೂ ಪರಿಣಾಮದಲ್ಲಿ ನಿನಗೆ ವ್ಯತ್ಯಾಸವ? ನಿಮಗೆ ಇಂತ ಗೊತ್ತಾಗ್ತದೆ ಅಲ್ವಾ? ಕೆಲವೊಮ್ಮೆ ನಿಮ್ಮಂತವರು ನಿದ್ರೆ ಮಾಡುವಾಗ ಕಣ್ಣು ತೆರೆದೇ ನಿದ್ರೆ ಮಾಡ್ತಾರೆ. ಹೌದೌದು. ನಮಗೆ ಕಣ್ಣು ತೆರೆದ್ರೆ ನಿದ್ದೆ ಬರುವುದಿಲ್ಲ, ಕಣ್ಣು ಮುಚ್ಚುವಾಗ ಗೊತ್ತಾಗುದಿಲ್ಲ. ಆದ್ರೆ ನಿನಗೆ ಕೆಲವು ವರ್ಷ ನಿದ್ದೆ ಕೆಟ್ಟು ಗೊತ್ತುಂಟು ಅಂತ ನನಗೆ ಗೊತ್ತಿಲ್ಲ. ಅದು ಕಣ್ಣು ತೆರೆದೇ ನಿದ್ದೆ ಮಾಡುವ ಅಭ್ಯಾಸ. ನಿದ್ದೆ ಮಾಡಿದ್ದು ಅಂತ ಹೇಳಿದ್ರೆ ವ್ರತವಂಗಾಗ್ತದೆ. ನಾನು ನಿದ್ರೆ ಮಾಡೋದ ಕಾರಣ ಲೋಕಕ್ಕೆ ಪ್ರಯೋಜನ ಆಯ್ತು. ಆಗಲಪ್ಪ, ಲೋಕಕ್ಕೆ ಪ್ರಯೋಜನ ಆಗುವುದಕ್ಕಾಗಿಯೇ ನಿನಗೆ ನಿದ್ದೆ ಬರಲಿಲ್ಲ. ನೀವು ಕಣ್ಣು ಮುಚ್ಚಿದ್ರೆ ಲೋಕಕ್ಕೆ ಪ್ರಯೋಜನ. ಅನೇಕರಿಗೆ ಉಂಟು ಲೋಕಕ್ಕೆ ಪ್ರಯೋಜನ ಆಗ್ತದೆ ಅಂತ ಗೊತ್ತಾದ್ರೆ ನಿದ್ದೆ ಬರುವುದಿಲ್ಲ. ನೀನು ಹಾಗಲ್ಲ, ನಾನದಲ್ಲ. ನಾನು ಈಗ ತೆರೆದ ಕಣ್ಣಿನಿಂದ ನೋಡಬೇಕಾದ್ದು ಆ ವಿಶಾಲವಾದ ನಯನಗಳು. ತರೀಕ ನೇತ್ರ ಯಾರೋ ನೀವು ನನ್ನ ಹತ್ರ ವಿನೋದ ಮಾತಾಡೋದು ಅರ್ಥ ಇಲ್ಲ. ವಿನೋದ ಕೆಲವೊಮ್ಮೆ ಹಾಗೆ ನಿಮ್ಮಂತಹ ತಪಸ್ವಿಗಳು, ನಿಮ್ಮಂತಹ ರುದ್ರ ಸ್ವಭಾವದವರು. ರುದ್ರ ಸ್ವಭಾವ ಅಂದ್ರೆ ರುದ್ರ, ಅದು ರುದ್ರಂ ದ್ರಾವಯತಿ. ಹೌದಪ್ಪ. ಅನೇಕರಿಗೆ ಲೋಕದಲ್ಲಿ ರುದ್ರ ಹೇಳಿದ ಗುಳ್ಳೆ ಕಣ್ಣೀರನ್ನು ಪರಿಹರಿಸುವ ರೌದ್ರ ನೋಡಿದ್ರೆ ಉಳಿದವರಿಗೆ ದ್ರಾವಯತಿ. ಅರ್ಥ ಆಯ್ತಾ? ಉಳಿದವರಿಗೆ ರಕ್ತ ಬೆವರಾದಿತ್ತು ಆಗಲಿ ರುದ್ರ ನೋಡಿದ್ರೆ. ಈಗ ಅರ್ಥ ಗೊತ್ತಾಯ್ತು. ಏನು? ನಮ್ಮಲ್ಲಿ ಒಬ್ಬನನ್ನು ಪುಂಡರೀಕ ನೇತ್ರ ಅಂತ ನಿಮ್ಮಂತವರು ಕರೀತಾರೆ. ಹೌದಾ? ಏನು? ಸಮಗ್ರ ಅಯೋಧ್ಯೆಯ ಪ್ರತಿಯೊಬ್ಬರ ಹೃತ್ಕಮಲ ಕರ್ಣಿಕೆಯಲ್ಲಿ ಹೃತ್ಪುಂಡರೀಕದಲ್ಲಿ ಪುಂಡರೀಕಾಕ್ಷ. ಅವನ ಪದ ಪುಂಡರೀಕ, ಅವನ ಹಸ್ತ ಪುಂಡರೀಕ, ಅವನ ಮುಖ ಪುಂಡರೀಕ, ಅವನ ನಾಭಿ ಪುಂಡರೀಕ, ಅವನ ಹೃದಯ ಪುಂಡರೀಕ. ಇವತ್ತು ನಿಲ್ತದ? ನೀ ಹೇಳು. ಯಾವ ಸ್ವಾಮಿ ನೀ ಹೇಳ್ತಾ ಇರ್ಬೋದು. ಇದು 1000 ಸಲ ಹೇಳಿದ್ರು ಅವನ ಪುಂಡರೀಕನೇ. ಆದ ಕಾರಣ ನೀ ಹೇಳಬೇಕು ಅಂದಿಲ್ಲ. ನಾ ಗೊತ್ತಿದ್ದೆ ಅಲ್ವ ಬಂದದ್ದು. ಅವ ಪುಂಡರೀಕ ಅರೆ ಅವನೊಬ್ಬ ಪುಂಡರೀಕ ಇದ್ದಾನೆ ಅಂತ ತಾವು ಹೇಳ್ತೀರಿ. ನೀ ನೋಡ್ಲಿಲ್ಲಲ್ಲ? ನಾನು ಅವನನ್ನು ನೋಡಿದ್ದೇನೆ, ಇವನನ್ನು ನೋಡಬೇಕು ಅಂತ ಇದ್ದೇನೆ. ಅಂದ್ರೆ ಅದೇ ಇದು. ನೀವಾದ್ರೆ ಈ ಪುಂಡರೀಕನನ್ನು ನೋಡ್ಲಿಲ್ಲ, ನಾನು ಇವನನ್ನು ನೋಡಿದ್ದೇನೆ. ಆದ್ರೆ ಇವನೇ ಅವನು ಅದು ಗೊತ್ತಿಲ್ಲ. ಕನ್ನಡಿಯಲ್ಲಿ ಸೂರ್ಯನನ್ನು ನೋಡಿದ್ರೆ ಕನ್ನಡಿಯ ಸೂರ್ಯ ಆಗುವುದಿಲ್ಲ ಹೇಗೋ, ಇವನೇ ಅವನು. ಸಹಸ್ರ ಕುಂಭ ಉದಕದಲ್ಲಿ ಅವನನ್ನು ನೋಡಿದ್ರೆ ಉದಕ ಆಗ್ತದ, ಬಿಸಿ ಆಗ್ತದ. ಅವನನ್ನು ನೋಡಿದವನೇ ಹೇಳ್ಬೇಕಾದ ಇವ ಹೌದು. ಅವನನ್ನು ನೋಡಿದವನೆಂದೇ ಇವ ಹೇಳ್ಬೇಕು. ಇವನನ್ನು ನೋಡಿದ್ರೆ ಅವ ಹೌದು ಅಂತ, ಇವನನ್ನು ನೋಡಿದ್ರೆ ಅವನೇ ಇವ ಅಂತ ಅಂತಾರೆ. ನಿನಗದ ಅರ್ಥವಾಗಲಿಕ್ಕೆ ನೀನು ಎಷ್ಟು ಸಲ ನೋಡಿದ್ರು ಪ್ರಯೋಜನ ಇಲ್ಲ. ಯಾಕೆ ನೀ ಪುಂಡರೀಕ ನೇತ್ರ ಅಂತ ನೋಡುವುದೇ ಅಲ್ಲ. ನಿಮ್ಮ ಮುಂದೆ ನಾ ಅರ್ಥಧಾರಿಯೋ ಹೇಳಿ ನೀವತ್ತು ಸ್ವಾಮಿ. ಕೆಲವರೆಲ್ಲ ಅರ್ಥಧಾರಿಗಳಾಗಲಿಕ್ಕೆ ಹೊರಟಿದ್ದಾರೆ. ಅದು ಅರ್ಥಧಾರಲಿಕ್ಕೆ ಗೊತ್ತಿರೋದವರೇ ಅರ್ಥಧಾರಿ ಆಗಲಿ ಹೊರಡು. ಹೇಳಿಸಿಕೊಳ್ಳಿಕ್ಕೆ ಆಗ್ತದೆ, ಹೇಳಲಿಕ್ಕೆ ಜನ ಉಂಟು. ಹೌದು. ಆದರೆ ನಾವು ಹಾಗಲ್ಲ, ನಾವು ಹೇಳಿಕೊಂಡವರಲ್ಲ. ಸದ್ಯ ಎಲ್ಲಿ ಹಣ್ಣು ಇದು ಇಲ್ಲಿ ಇದಕ್ಕೆ ನೀವು ನಿಮ್ಮಷ್ಟಕ್ಕೆ ಎಲ್ಲಿ ಹಣ್ಣು ಅಂತ ಕೇಳುದ? ಅಂದ್ರೆ ನಿಮ್ಮಲ್ಲಿ ಎಲ್ಲ ನಾನು ಅಂತ ಹೇಳೋದಿಲ್ಲ, ನಾವು ಅಂತ ತೊಡಗುದು ಪ್ರತ್ಯಯ. ಹಾಗಾದ್ರೆ ನೀವು ಎಲ್ಲಿ ಹಣ್ಣು ಎಂಬ ಪ್ರಶ್ನೆ ಇದು ಆತ್ಮಗತವೋ? ಆತ್ಮಗತ ಮೊದಲೇ ಆಗಿ ಹೋಗಿದೆ. ಇದೀಗ ಪ್ರಕಾಶ. ಇದು ಪ್ರಕಾಶ ನಿನ್ನಲ್ಲಿ ನನ್ನ ಹತ್ರ ಪುಂಡರೀಕಾಕ್ಷ ಅಯೋಧ್ಯೆಯಲ್ಲಿದ್ದಾನೆ ಅಂತ ಹೇಳಿದೆಲ್ಲ. ಅವ ಕೇವಲ ಎಲ್ಲ ಹೃದಯದಲ್ಲಿರುವುದ ಹೊರಗಿದ್ದ? ಅವ ಹೊರಗಿದ್ದುಕೊಂಡೇ ನಮ್ಮ ಹೃದಯದಲ್ಲಿದ್ದಾನೆ. ನನಗವನನ್ನು ನೋಡಬೇಕು, ನನಗವನಲ್ಲಿ ಮಾತನಾಡಬೇಕು. ಇದು ನೀವು ಸುಮ್ಮನೆ ಹೇಳುದು. ಯಾಕೆಂದ್ರೆ ಎಲ್ಲವನ್ನು ಅಂತರ್ಮುಖವಾಗಿ ನೋಡುವ ಸಾಮರ್ಥ್ಯ ನೀವು ಉಂಟು. ಇರ್ಲಿ, ಅವ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಹೇಗಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಾಗ್ತದೆ. ಆದ್ರೂ ನೀವು ನನ್ನನ್ನು ಪರೀಕ್ಷೆ ಮಾಡುದು, ಅವನು ಎಲ್ಲಿದ್ದಾನೆ. ನನ್ನ ಸಾಮರ್ಥ್ಯ ಅವನ ಯೋಗ್ಯತೆ ಅಲ್ಲ, ನಾನು ನೋಡಿಯಲ್ಲ. ಅವನೇ ನನ್ನ ಕಣ್ಣೆದುರು ಬರಬೇಕು. ಏನು ಬರಬೇಕಾ? ಬರಬೇಕು, ಅದು ಬರಬೇಕು ಸ್ವಾಮಿ. ಅದು ಬರೇ ರಹಸ್ಯ ಅಲ್ಲ, ಮತ್ತೆ
ಅಂತ ನಾ ಕೇಳಿದ್ದೆ. ನಾನು ನಿಮ್ಮ ಮುಖ ನೋಡಿದ ಕಾರಣ ಪಕ್ಕ ಯಾರು ಅಂತ ಗೊತ್ತಾಗಲಿಲ್ಲ. ನೀವು ಉಟ್ಟ ಬಟ್ಟೆ ನೋಡಿದ್ರೆ ನನಗೆ ಮೊದಲೇ ಗೊತ್ತಾಗ್ತಿತ್ತು ನೀವು ಯಾರು ಅಂತ. ಯಾಕಂದ್ರೆ ನೀವು ದೂರ ಅದೇ ನಮ್ಮ ಬಟ್ಟೆ ನೋಡುವವರಿಲ್ವ, ನಾವು ಹುಟ್ಟದನ್ನೇ ನೋಡೋದು. ಅಥವಾ ನೀವು ಹೋದ ಬಟ್ಟೆಯಲ್ಲಿ ನಮಗೂ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಪ್ರಯತ್ನ ಮಾಡಿದವರಿಗೆ ಗೊತ್ತಂತದ್ದು. ನನಗೆ ನಿನ್ನ ಅಣ್ಣನ ಬಟ್ಟೆ ಬಿಟ್ಟು ಬೇರೆ ಉಂಟು ಸ್ವಾಮಿ. ಅಲ್ಲ, ನೀವು ಆತಿಥ್ಯವನ್ನು ತಗೊಳ್ಳೇ ಇಲ್ಲ. ನಾ ಏನು ಹೇಳಿದ್ದೇನೆ? ನಾನು ಪಾನಕ ಪರಿವಾರ ನಾನು ಏನು ಹೇಳಿದ್ದೇನೆ? ಪುಂಡರೀಕಾಕ್ಷನಲ್ಲಿ ಖಂಡೀಗಾಮನನ್ನು ನುಡಿಸಬೇಕಿನ್ನು ಅಷ್ಟೇ, ಎರಡೇ ಇರೋದು. ನನಗೆ ಆತಿಥ್ಯವೂ ಬೇಡ, ದರ್ಭಾಸನವೂ ಬೇಡ. ನೀವು ಇವತ್ತು ನಿಲ್ಲುವವರು ಹೋಗುವವರು. ನಾನು ನಿಂತರು ಹೋದ್ರು ನಿನ್ನಿಲ್ಲ. ನಾ ಕೇಳುವುದೇ ಹಾಗೆ. ಹಾಗಾದ್ರೆ ನೀವು ನಿಲ್ಲುವುದಿಲ್ಲ. ಬೇಕಾದ್ರೆ ನಿಂತೀರಿ. ಇಲ್ಲದ್ರೆ ಹೀಗೆ ಮಾಡುವ. ಹೇಗೆ ಮಾಡುವ? ನೀವು ಇವತ್ತು ನಿಂತು ನಾಳೆ ಹೋಗಿ. ನಾನು ಹೋಗುವ ವಿಷಯದಲ್ಲಿ ಒಂದು ನಿಲ್ಲುವ ವಿಷಯದಲ್ಲಿ ನಿರ್ದೇಶನ ಅಂತದ್ದು ಬೇಡ. ನೀವು ಇವತ್ತು ಕೂತ್ಕೊಂಡು ನಾಳೆ ಹೋಗಿ. ನಾ ಕೇಳಿದ್ದೇನೆ. ಆ ಪುಂಡರೀಕಾಕ್ಷೆಯಲ್ಲಿ ಮತ್ತೆ ಬೇರೆ ಮಾತಾಡೋದಕ್ಕೆ ಹೇಳುವುದಲ್ಲ, ಹೇಳದೆ ಬಿಡುವುದು ಅಂತ. ಏನು ಅಯೋಧ್ಯೆಯಲ್ಲಿ ಒಂದು ಅರ್ಥರತ್ವ ಸಿದ್ಧಿಯೋ ನಿಮಗೆ? ಅಯೋಧ್ಯೆಯಲ್ಲಿ ರಹಸ್ಯವನ್ನು ಯಾರಾದ್ರೂ ಹೇಳಬಾರದು ಎನ್ನುವುದೇ ರಹಸ್ಯ. ಅದು ಅಯೋಧ್ಯೆಯಲ್ಲಿ ಅಂತಲ್ಲ, ರಹಸ್ಯ ಅಂತಂದ್ರೆ ಎಲ್ಲಿಯೂ ಯಾರಲ್ಲಿ ಯಾರು ಹೇಳೋದು. ರಹಸ್ಯ ಅಂತ ಆದ್ಮೇಲೆ ನಾ ಹೇಳುದು ಹೇಗೆ? ಯಾವ ರಹಸ್ಯ? ನಮಗೆ ಕೆಲವು ರಹಸ್ಯ ಗೊತ್ತುಂಟು. ನೀವು ರಹಸ್ಯವನ್ನು ಭೇದಿಸುವುದು, ಆದ್ರೂ ನೀವು ರಹಸ್ಯವೇ. ಆದ್ರೂ ಅದು ರಹಸ್ಯ. ನಾವು ಭೇದಿಸಿದ್ರಿಂದ ಅದು ಬಹಿರಂಗ ಆಗುವುದಿಲ್ಲ. ಸ್ವಾಮಿ, ರಾಮಲಿಂಗ ಹೇಳುವುದಾ? ಅದು ಹೇಳಬಾರದು ಅಂತಲೇ ಉಂಟು ಸ್ವಾಮಿ. ನಾ ಹೇಳುವುದು ಹೇಗೆ? ನಿಮಗೆ ಎಷ್ಟೊತ್ತಾಯ್ತು ಈ ಉದರಶೂಲೆ ಪ್ರಾರಂಭ ಆಗಿ? ಸ್ವಾಮಿ, ಏನು ಎಲ್ಲದಕ್ಕೂ ಔಷಧ ಉಂಟು ಸ್ವಾಮಿ. ಹೊಟ್ಟೆ ನೋಡಿ ಔಷಧ. ಅದು ಯಾವ ಹೊಟ್ಟೆ ನೋವು ಅಂತ ಹೇಳುವುದರ ಮೇಲೆ ನಿಮ್ಗೆ ಗೊತ್ತಾಗ್ತದೆ. ನಿಮಗೆ ಗೊತ್ತಾಗದಿದ್ದ ನೋವು ಯಾವುದು? ಈಗ ನಿನಗೆ ಔಷಧ ಬೇಕು. ಘನ ರಹಸ್ಯದ ಕಾರ್ಯ. ಓಹೋ, ನಾ ಅದನ್ನೇ ಹೇಳಬಹುದಾ ಹೇಳಬಾರದಾ ಅಂತ ಇರೋದು ನನಗೆ. ಘನ ರಹಸ್ಯ ಅಂತ. ಘನ ರಹಸ್ಯ ಅದಕ್ಕೆ ಇಷ್ಟು ಕಷ್ಟ ಮಾಡಬೇಕೇನೋ? ಸಾಮಾನ್ಯ ರಹಸ್ಯ ಅಂತಂದ್ರೆ ದೊಡ್ಡ ವಿಷಯ ಅಲ್ಲ. ಒಂದು ಓರೆಗೆ ಹೇಳೋದು ಅಂತ ಉಂಟು. ಹೋಗಿದ್ದಾರೆ, ಒಬ್ರು ಕೇಳಿದ್ರಂತೆ ಯಾರತ್ರ ಹೇಳಬಾರದು ಅಂತ. ಹಾಗೆ ಪ್ರತಿಯೊಬ್ಬನ ಹತ್ರ ವಿಷಯ ಹೇಳಿದ, ಯಾರತ್ರ ಹೇಳಬಾರದು ಅಂತ ಹೇಳಿದ. ಎಂತ ವಿಷಯ ಗೊತ್ತಾಯ್ತು? ನಾನು ಕೇಳಿದಂಥದ್ದು ನೀವು ಸ್ವರ ಏರಿಸುವಾಗ ನನಗೆ ಪಕ್ಕ ಅದು ನಿನ್ನನ್ನು ನೋಡಿದ್ರೆ ನಮ್ಮ ಸ್ವರ ಇನ್ನೂ ಹೆಚ್ಚು ಏರ್ತದೆ ಕೆಲವು. ಏನು ಘನ ರಹಸ್ಯದ ಕಾರ್ಯ ರಾಮನಿಗ ಘನ ರಹಸ್ಯದ ಕಾರ್ಯ ಅಂದ್ರೆ ರಾಮದೇವನು ಯಾಕೆ ಹೋದ್ದು, ಎಲ್ಲಿಗೆ ಹೋದದ್ದು, ಏನು ಮಾಡ್ತಾ ಇದ್ದಾನೆ ಅಂತಲೂ ನನಗೆ ಗೊತ್ತಿಲ್ಲದೆ ಇರುವಷ್ಟು ರಹಸ್ಯ. ಒಳ್ಳೆಯದು. ಯಾಕಂದ್ರೆ ನಾನು ಏಕಾಂತಕ್ಕೆ ಹೋಗ್ತೇನೆ, ಯಾರು ನನ್ನ ಹತ್ರ ಮಾತಾಡಬಾರದು, ಮಾತಾಡ್ಲಿಕ್ಕೆ ಬರಬಾರದು ಮತ್ತು ಬಿಡಬಾರದು. ಎರಡು ಉಂಟು. ಒಂದು ಬರಬಾರದು, ಮತ್ತೊಂದು ಬಿಡಬಾರದು. ಬಿಡಬಾರದು ಅಂತ ಹೇಳಬೇಕು ಅಂತಂದ್ರೆ ಬರುವವರು ಇದ್ದಾರೆ ಅಂತ ಆಯ್ತಲ್ಲ. ಅಲ್ಲ, ಬಂದ್ರೆ ಅದೇ ಅಂದ್ರೆ ನಮ್ಮ ಅಣ್ಣ ಕೇವಲ ಕೌಟುಂಬಿಕವಾಗಿ ನಮಗೆ ಅಣ್ಣ ಅಷ್ಟೇ ಅಲ್ಲ, ಸಾಕೇತದ ಸಾಮ್ರಾಟ. ಯಾರೆಲ್ಲ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಏನೆಲ್ಲ ಮಾತಾಡ್ಲಿಕ್ಕೆ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗಾದ್ರೆ ನನ್ನ ತಮ್ಮ ಲಕ್ಷ್ಮಣ, ನೀನು ನನ್ನ ಏಕಾಂತಕ್ಕೆ ಭಂಗ ಬರಬಾರದು, ಭಂಗ ತರಬಾರದು. ಅಣ್ಣ ಮಾತಾಡ್ಲಿಕ್ಕೆ ಎಲ್ಲಿಗೆ ಹೋದದ್ದು ಅಂತ ಹೊರಡುವ ಮೊದಲೇ ನಾನು ಬೆನ್ನಾಕಿ ನಿಂತಿದ್ದೇನೆ. ನನಗೂ ಗೊತ್ತಾಗಲ್ಲ. ಅಣ್ಣ ನಾನಿದ್ದೇನೆ. ಸ್ವಾಮಿ, ಹೀಗೆ ಮಾಡುವ. ಏನು ನೀವು ಬಂದಿದ್ದೀರಿ, ಇರುವುದು ಒಂದು ಆಸನ ಇಲ್ಲಿ. ಕಾವಲುಗಾರನಾದ ನನಗೆ ಕೂತ್ಕೊಳ್ಳಿ. ನೀವಿರುವಾಗ ನನಗೆ ಕೂತ್ಕೊಳ್ಳಿ ಗೊತ್ತಿಲ್ಲ. ಅದಕ್ಕೆ ಬೇಕಾದ್ರೆ ನೀವು ಕೂತ್ಕೊಳ್ಳಿ. ಆಸನ ಯಾರದ್ದು? ಅದು ಕಾವಲುಗಾರ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಿಕ್ಕ ಹಾಗೆ ನೀವು ತಪ್ಪುದಂದ್ರೆ ನೀವು ಕಾವಲುಗಾರ ಅಂತ ಹೇಳುವುದಲ್ಲ. ಮತ್ತೆ ಹಾಗೆ ನಮ್ಮನ್ನು ಕಾಯುವುದು ನೀವೇ ಅಲ್ವೋ? ಹಾಗೆ ಕಾವಲುಗಾರನಿಗೆ ಹೊಣ ಒಪ್ಪಿಸುವುದು ಎಷ್ಟು? ಅಂದ್ರೆ ನಿಮ್ಮ ಕಾಲಬುಡದಲ್ಲಿ ನಾನು ಕೂತ್ಕೊಂಡು, ನೀ ಮೊದಲು ಕೂತ್ಕೊಂಡಿದ್ದ ಆಸನದಲ್ಲಿ ನನ್ನನ್ನು ಕೂರಿಸಿ, ಮತ್ತೆ ನಾನು ನೀನು ಕೆಳಗೆ ಕೂತ್ಕೊಂಡು ನಿಮ್ಮ ಕಾಲಬುಡದಲ್ಲಿ ನಾನು. ಇದು ಎಲ್ಲರನ್ನು ಕೆಳಗೆ ಸೋಬ್ರು ಬರ್ತೀಯ ಸ್ವಾಮಿ? ಪುಂಡರೀಕಾಕ್ಷ ಎಲ್ಲಿ ಅವನು? ಈಗ ಅವ ಏನು ಮಾಡ್ತಾ ಇದ್ದಾನೆ ಅಂತ ನಾ ಕೇಳಿದ್ದೆ.
ಅವ ಎಲ್ಲಿದ್ದಾನೆ ಏನಾದರೂ ಮಾಡಲಿ. ರಹಸ್ಯದ ಕೋಣೆ ಅಂತ ಒಂದು ಉಂಟು. ಉಂಟಾ ಅಯೋಧ್ಯೆಯಲ್ಲಿ? ಇತ್ತೀಚೆಗೆ ಅಂತ ಮೊದಲೇ ಉಂಟು. ಮೊದಲೇ ಇತ್ತು, ಆದ್ರೆ ಅಲ್ಲಿ ರಹಸ್ಯ ಉಳಿಲಿಲ್ಲ ಅಂತ ಗೊತ್ತಾಯ್ತಲ್ಲ. ಈಗ ಆ ಕೋಣೆಯನ್ನು ಬದಲಾವಣೆ ಮಾಡಿದೆ. ಈಗ ಅಲ್ಲಿ ರಹಸ್ಯ ಉಳಿಯುವುದಿಲ್ಲ, ಈಗ ರಹಸ್ಯದ ಕೋಣೆ ಬೇಕು. ಅಂತೂ ಕೋಣೆಯ ಆಧಾರದ ಮೇಲೆ ಹೌದು ರಹಸ್ಯವನ್ನು ಕಾಪಿಡು. ಯಾಕಂದ್ರೆ ಆ ಕೋಣೆಯಲ್ಲಿ ರಹಸ್ಯ ಕೋಣೆ ಎಲ್ಲಿ ಉಂಟು ಅಂತ ಗೊತ್ತಾಗದೇ ಇದ್ರೆ ಮತ್ತೆ ಕಾವಲುಗಾರ ಇರ್ತದೆ. ಗೊತ್ತುಂಟು, ಅದು ಗೊತ್ತುಂಟ ನಿನಗೆ? ಅದು ಹೇಳಬಾರದು, ಅದು ರಹಸ್ಯ. ಅದು ರಹಸ್ಯ. ಅದು ರಹಸ್ಯ. ಈಗ ಇದು ರಹಸ್ಯ. ಹಾಗೆ ಅಂತ ಅಣ್ಣ ಒಬ್ಬನೇ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನಾವು ಹೇಳುದಿಲ್ಲ. ಒಬ್ಬನೇ ಕೂತ್ರೆ ರಹಸ್ಯ ಅಂತ ಉಂಟು. ಏನುಂಟು? ಅಲ್ಲ, ಕೆಲವು ಸಲ ರಹಸ್ಯ ಇರುವುದರಿಂದ ಕೆಲವರು ಒಬ್ಬೊಬ್ಬರೇ ಕೂತ್ಕೊಳ್ಳು. ಹೌದು, ಹೊರಗೆ ಬರ್ಲಿಕ್ಕೆ ಉಪಾಯ. ಈಗ ಹಾಗಾಗಿ ನಮ್ಮಣ್ಣನಿಗೆ ಹಾಗಲ್ಲ. ಮತ್ತೆ ಈ ಊರಿನವರಲ್ಲ, ಬೇರೆ ಊರಿನವರು. ಮಹಾತ್ಮರು ಬಂದಿದ್ದಾರೆ. ಹೌದಾ? ಹಾಗೆ ಇಬ್ಬರು ಒಳಗೋಗಿದ್ದಾರೆ. ಎಷ್ಟೊತ್ತಾಯ್ತು ಬಂದು? ನಿಮಗಿಂತ ಮೊದಲೇ ಬಂದ. ನನಗಿಂತ ಮೊದಲು? ನಿಮಗಿಂತ ಮೊದಲೇ. ನನಗಿಂತ ಮೊದಲು ಬರುವವರಿದ್ದ. ಅದೇ ನನಗೆ ಆಶ್ಚರ್ಯ ಅಲ್ವೇ, ನಿಮಗಿಂತ ಮೊದಲು ಒಬ್ಬರು ಬಂದ್ರಲ್ಲ ಅಂತ. ಬಂದ್ರಲ್ಲ, ಅದು ನಿಮಗೂ ಗೊತ್ತಾಗದೆ ಬಂದ್ರ ಅಲ್ಲ, ನೀವು ಒಟ್ಟಿಗೆ ಬಂದದ ಹೊರಟದ ಗೊತ್ತಿಲ್ಲ. ಎಲ್ಲಿಂದ? ಅದು ನಂಗೆ ಗೊತ್ತಿಲ್ಲ. ಈಗ ಬಂದವರು ಎಲ್ಲಿಂದ ಅಂತ ಗೊತ್ತಿದ್ರು? ಬಂದವರು ನೀವು ಬಂದ ಬದಿಯಿಂದಲೇ ಬಂದದ್ದು. ಹಾಗೆಂತ ಅವರಿಗೆ ನಿಮಗೆ ಸಿಟ್ಟಿಲ್ಲ. ನನ್ನ ಹಾಗೆ ಸಿಟ್ಟು ಬೇರೆಯವರಿಗೆ ಇರ್ಲಿಕ್ಕೆ ಸಿಟ್ಟೇ ಇಲ್ಲ. ನಿಮಗೆ ಸಿಟ್ಟು ಅಂದ್ರೆ ಸಿಟ್ಟೇ ಇಲ್ಲ. ಅವರು ಪ್ರಶಾಂತ ಮೂರ್ತಿ. ಸಿಟ್ಟು ಬರಬೇಕಾದರೂ ಸಾಮರ್ಥ್ಯದ ವಿಶ್ವಾಸ ಇರಬೇಕು. ವಂದ್ಯಕೋಪರು ಅಂತ ಅವಂದ್ಯಕೋಪರು ಅಂತ ಇಬ್ಬರಿದ್ದಾರೆ. ವಂದ್ಯಕೋಪ ಅಂದ್ರೆ ಬಂಜೆ ಸಿಟ್ಟು ಅಂತ ಪ್ರಯೋಜನ ಇಲ್ಲ, ಸುಮ್ಮನೆ ಸಿಟ್ಟು ಬರ್ತದೆ. ಬಿಳಿ ಮಾಡೋದಾಗೆ ಮಳೆ. ಅವಂದ್ಯಕೋಪ ಸಿಟ್ಟು ಬಂತ ಪ್ರಯೋಜನವ ಪರಿಣಾಮ ಉಂಟು ಅಂತ ಅರ್ಥ. ಹಾಗಾದ ಕಾರಣ ಬಂದವನಿಗೆ ಸಿಟ್ಟಿಲ್ಲ. ಅವರ ಸಿಟ್ಟಿಗೆ ಅರ್ಥವೇ ಇಲ್ಲ. ಸಿಟ್ಟೆ ಮಾಡಿಕೊಂಡಿರುವುದು ಕೆಲವು ನಿಮ್ಮ ವಿಷಯ ಅಲ್ಲ, ಗೊತ್ತಾಯ್ತು. ಕೆಲವರು ಸಿಟ್ಟು ಮಾಡ್ಲಿಕ್ಕೆ ಬರುವುದಿಲ್ಲ. ಹೌದು, ಕೆಲವರಿಗೆ ಸಿಟ್ಟು ಮಾಡ್ಲಿಕ್ಕೆ ಬರುವುದಿಲ್ಲ. ಕೆಲವರಿಗೆ ಬಂದರೂ ಸಿಟ್ಟು ಮಾಡ್ಲಿಕ್ಕೆ ಬರುವುದಿಲ್ಲ. ಕೆಲವರಿಗೆ ಬಂದರೂ ಸಿಟ್ಟು ಬರುವ ಗೊತ್ತಾಗುವುದಿಲ್ಲ. ಕೆಲವರು ಬಂದ್ರೆ ಕೆಲವರಿಗೆ ಸಿಟ್ಟು ಬರ್ತದೆ. ನನಗೆ ಬರಲಿಲ್ಲ. ನನ್ನ ಒಂದು ಮೇಲೆ ನಿಮಗಲ್ಲ ಸ್ವಾಮಿ. ಸಿಟ್ಟಿಲ್ಲ ಅಂತ ನನ್ನೆದುರು ನೀನು ಹೇಳಬಹುದೇ ಹೊರತು ನಿನ್ನ ಸ್ವಭಾವ ಗೊತ್ತಿಲ್ಲ. ನನಗೆ ಸಿಟ್ಟು ಎದುರೇ ಇರುವುದು, ಆದ್ರೆ ನಿಮ್ಮ ಎದುರಲ್ಲ. ಒಳ್ಳೆಯದು. ನೀವು ಭಿಕ್ಷೆ ತಗೊಳ್ತೀರ? ಬೆರಳು ತೋರಿಸಬೇಡ ನಮಗೆ ಸ್ವಾಮಿ. ನೀವು ಭಿಕ್ಷೆ ತಗೊಳ್ತೀರ? ಭಿಕ್ಷೆ ತಗೊಳ್ತೀರ ಅಂತ ಬೆರಳು ತೋರಿಸಿದ್ರೆ ಅರ್ಥ ಅಂತ ಭಿಕ್ಷುಕನ ಸ್ವಾಮಿ. ನಿಮ್ಮತ್ತ ನಾವು ಊಟ ಮಾಡ್ತೀರ ಅಂತ ಕೇಳಲಿಕ್ಕೆ ಪುಂಡರೀಕಾಕ್ಷರಲ್ಲಿ ನೀವು ಭಕ್ಷ್ಯ ಭೋಜ್ಯ ಲೇಹ್ಯ ಎಲ್ಲ ತೆಕ್ಕೊಳ್ಳೋದ? ನಾನು ತೆಕ್ಕೊಂಡದ್ದಾಗ್ತದೆ ಅಲ್ಲ, ಬರೇ ಪಾನ. ಯಾವುದನ್ನು ತೆಕ್ಕೊಂಡಿಲ್ಲ. ಅಥವಾ ಇವತ್ತು ಏಕಾದಶಿಯ ಯಾವುದಾದ್ರೆ ನನಗೆ ನಾ ಬೇಕಾದ್ರೆ ದ್ವಾದಶಿ ದಿವಸ ತೆಕ್ಕೊಳ್ಳದೇ ಇದ್ದೇನೆ. ಏಕಾದಶಿಯ ದಿವಸ ಹೊಟ್ಟೆ ತುಂಬ ಉಂಡೇನು ನನಗೆ. ನೀವು ದ್ವಾದಶಿಗೆ ನಮ್ಮ ಊರಿಗೆ ಹಿಂದೊಮ್ಮೆ ಬಂದಿದ್ದೀರಿ. ಯಾವಾಗಲೂ ಅದು ನೀನ್ ನೋಡಿದ್ಯಾ? ನೀನು ಯಾರೋ ಹೇಳಿದ್ದನ್ನ ಕೇಳಿದ್ದವಲ್ಲ. ನೀವತ್ತು ಹೋಗದ್ರೆ ಯಾರೋ ಒಬ್ರು ಅಂಬರೀಷ ಯಾರೋ ನಮ್ಮ ಊರಿನಲ್ಲಿ ಇರುವಾಗ ಯಾರೋ ದುರ್ವಾಸರು ಅಂತ ಪ್ರದುದು ಬಂದದ್ದು, ಅವರು ಓಡಿದ್ದು. ಮತ್ತೆ ಮತ್ತೆ ಬಂದಿದ್ದಾರೆ. 2 ಸಲ ಬಂದಿದ್ದಾನೆ, ಒಂದೇ ಸಲ ಅಲ್ಲ. ಚಕ್ರ ನೋಡಿ ಓಡಿದ್ದು. ಹೌದು. ಅವರು ಹೋಗುವಾಗ ಪಾಣಿ ಮಂಚೆ ಇತ್ತು, ಬರುವಾಗ ಪಾಣಿ ಮಂಚೆ ಇರಲಿಲ್ಲ. ಅಗತ್ಯ ಇರಲಿಲ್ಲ. ಅಗತ್ಯ ನೀವು ಬಟ್ಟೆ ಇಲ್ಲದೆ ಹೋಗುವವರು. ಆಮೇಲೆ ಏನಾಯ್ತು ಇಷ್ಟೇ ಗೊತ್ತಿರುವುದಾ? ಅಲ್ಲ, ಅವರು ಮತ್ತೆ ಆಮೇಲೆ ಫಲಮಂತ್ರಾಕ್ಷತೆ ಕೊಟ್ಟವರು. ಯಾರಿಗೆ ಒಳ್ಳೇದಾಯ್ತು? ಅಂಬರೀಷನಿಗೆ. ಬಂದದ್ರಿಂದ ಏನಾಯ್ತು? ದುರ್ವಾಸರು ಬಂದ ಕಾರಣ ಅವರಿಗೆ ಬಟ್ಟೆ ಇಲ್ಲದಿದ್ರು ದುರ್ವಾಸರಿಗೆ ಬಟ್ಟೆ ಉಂಟು. ಅವನಿಗೇನಾಯ್ತು? ಅಂಬರೀಷನಿಗೆ ಸತ್ಪರಿಣಾಮ ಆಗ್ತದೆ. ನಾನು ಹಾಡ್ಲಿ ಕುಣಿಲಿ. ಇಂದ್ರನಿಗೆ ತಾವು ಶಾಪ ಕೊಟ್ರಿ, ಇಂದ್ರನಿಗೆ ಒಳ್ಳೆದಾಯ್ತು. ಮತ್ತೆ ನೀನೀಗ ಅಯೋಧ್ಯೆಗೆ ಮೊದಲು ಬಂದಿದ್ದೀರಿ ಅಂತ ಯಾಕೆ ಹೇಳೋದು? ನಮ್ಗೆ ಒಳ್ಳೆದಾಯ್ತು. ನಿಮಗೆ ಹೆಂಗೆ ನನಗೆ ಗೊತ್ತಾಗುದಿಲ್ಲ ಅಂತ ಎನಿಸಬೇಡ. ನೀವು ಮೊದಲು ಬಂದು ಹೋದ ಕಾರಣ ಆ ಅನುಗ್ರಹ ಮಂತ್ರಾಕ್ಷತೆಯ ಫಲದಲ್ಲೇ ನಾವಿರುವುದೀಗ. ಲಕ್ಷ್ಮಣ ಪುಂಡರೀಕಾಕ್ಷರಲ್ಲಿ ನಿಮಗೆ ಅದು ಪುನಃ ನೆನಪುಟ್ಟ? ಈಗ ನೆನಪಲ್ಲ, ಅದೇ ಇರುವುದು. ನಾನು ನೀವು ಆ ವಿಷಯದಿಂದ ಹೊರಗೆ ಬಂದಿದ್ದೀರಿ ಅಂತ ಆಲೋಚನೆ ಮಾಡಿ ಮಾತಾಡೋದು. ನೀ ಮಾತಾಡುವಾಗ ಮತ್ತೆ ಮತ್ತೆ ನನಗೆ ಗೊತ್ತಾಯ್ತು ಇದು ಹೊರಗೆ ತೆಗಿಲಿಕ್ಕೆ ಮಾತಾಡುವುದು ಅಂತ. ನನ್ನ ಒಳಗಿದ್ದದನ್ನು ಹೊರಗೆ ತೆಗಿಲಿಕ್ಕೆ ನೀನು ಆಮೇಲಿಂದ ನಾನು ನೀವು ಹೊರಗೆ ಮಾಡಿದ್ರೆ ನಾನು ತೆಗೆದೇನೆ. ನೀನು ತೆಗೆಯುವುದಿದ್ರೆ ಹೊರಗೆ ಮಾಡಿ ಮತ್ತೆ ತೆಗೆಯಲು. ಆದರೆ ತೆಗೆಯುವವನಿಗೂ ಯೋಗ್ಯತೆ ಬೇಕು. ಹೌದಾ? ಮಾಡುವ ಯೋಗ್ಯತೆ ಅಷ್ಟು ನಿನ್ನಲ್ಲಿಲ್ಲ.
ಇದು ನೀವು ವಿಶ್ರಾಂತಿ ಕೊನೆಗೆ ಹೋಗ್ತೀರಾ? ಅಲ್ಲಿದ್ದ ನೀವು ಆ ವಿಷಯದಿಂದ ಬಿಟ್ಟು ಬೇರೆ ಬರುವುದಿಲ್ಲ. ನನಗೆ ಬೇಕಾದದೊಂದೇ. ನೀವು ಸ್ವಲ್ಪ ತೆಕ್ಕೊಳ್ತೀರಿ ಸ್ವಾಮಿ. ಏನೋ ಸಮಾಧಾನ ನಿನ್ನಲ್ಲಿ ಉಂಟು, ನಿಮ್ಮಲ್ಲಿ ಉಂಟಲ್ಲ ಅದು. ಮತ್ತೆ ತೆಕ್ಕೊಂಡು ಎಂತದ್ದು? ಸ್ವಲ್ಪ ಸಮಾಧಾನಿಸಿ ವಿಶ್ರಾಂತಿ ತೆಕ್ಕೊಂಡು ಅವಾಗ ಬಾರದೇ ಇರ್ಲಿಕ್ಕಿಲ್ಲ. ಕತ್ತಲೆ ಬೀಳುವೊಳಗೆ ಅಣ್ಣ ಹೊರಗೆ ಬಂದ. ಹೌದಾ? ಹೌದು. ಅಷ್ಟು ಹೊತ್ತು ನಾ ಹೇಳಬಾರದು. ಅಷ್ಟು ಹೊತ್ತು ನೀವು ಕೂತ್ಕೊಳ್ಳಿ ಹೇಳಿದ್ರೆ ನೀ ಕೂತ್ಕೊಳ್ಳೋಗಿ ನಾ ಕೂತ್ಕೊಳ್ತೀರಾ ಅಂತ ಕೇಳ್ತೇವೆ. ನೀವು ನಿಲ್ಲಿ ಅಂತ ಹೇಳಿದ್ರೆ ನೀವು ಕೇಳಬಹುದು, ನನ್ನನ್ನು ನಿಲ್ಲಿ ಕೇಳಲಿಕ್ಕೆ ನೀನು ಅಂತ ನಾ ಎಂತ ಹೇಳುದು? ಎಷ್ಟು ಸಮಯ ಆಯ್ತು ಅಯೋಧ್ಯೆಯಲ್ಲಿ ಕ್ರಮ? ಯಾವುದು ಸಮಯ? ಋಷಿವರೇಣ್ಯರು ಬಂದ್ರೆ ಅಯ್ಯೋ ಬೀದಿಯ ಬಾಗಿಲಿನಲ್ಲಿ ನಿಲ್ಲಿಸಿ ಯಜಮಾನರು ಬರುವವರೆಗೆ ಇಲ್ಲಿ ನಿಂತುಕೊಳ್ಳಿ. ಋಷಿವರೇಣ್ಯರು ಅಯೋಧ್ಯೆಗೆ ಬಂದ್ರೆ ಗೊತ್ತುಂಟ. ನಾನು ದುರ್ವಾಸ. ಬಂದ ತಕ್ಷಣ ಅವರಿಗೆ ಏನು ಬೇಕೋ ಅದನ್ನು ಕೊಟ್ಟು ಅವರ ಆಜ್ಞೆಯಂತೆ ನಡ್ಕೊಳ್ಳೋದು ನನಗೆ ಕ್ರಮ. ಹೌದಾ? ನನಗೆ ಬೇಕಾದ ಕೊಡಬೇಕಾ ಬೇಡವಾ? ರಾಮನಲ್ಲಿ ನಾನು ಬೇರೆ ಯಾವುದನ್ನು ನೀವು ಕೇಳಿದ್ರು ಕೊಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು. ಆದರೆ ರಾಮನನ್ನು ತೋರಿಸಲಿಕ್ಕೆ, ರಾಮನನ್ನು ಕೊಡುವುದಕ್ಕೆ ನಾನೇ ಅವನ ನಿಯಂತ್ರಣದಲ್ಲಿರುವುದು. ದೊಡ್ಡದಲ್ಲ. ನೀನು ನಿಂತಿರುವುದು ಈ ಬಾಗಿಲಿನ ಹೊರಗಲ್ವ? ಹೌದು. ಇದರ ಒಳಗಲ್ವ ಇರುವುದು? ಬಾಗಿಲನ್ನು ತೆರೆದು ನೀವು ಹೋಗ್ಲಿಕ್ಕೆ ನಾನೇ ಹೋದೆ. ತಡಿಬೇಕಾದೀತು. ತಡೆಯುವುದು. ಯಾಕೆ ನನಗೊಂದು ಕರ್ತವ್ಯ ಪ್ರಜ್ಞೆ ಉಂಟಲ್ಲ. ತಡೆಯುವುದು. ಯಾರನ್ನು ಒಳಗೆ ತಡೆಯುವುದು. ಇದು ಸಂತೋಷ ಆಯ್ತು. ನೀವು ಕೆಳಗಿನ ಸ್ವರಕ್ಕೆ ಬಂದ್ರಿ. ನೀವು ಸ್ವರ ಏರಿಸಿ ಸ್ವರ ತಗ್ಗಿಸುವುದೇ ಗೊತ್ತುಂಟ. ಆಮೇಲೆ ಏರಿಸಲಿಕ್ಕೆ ಉಂಟು ಅನ್ನೋದ್ರಿಂದ ಕೆಲವರಿಗೆ ಏರು ಇಲ್ಲ, ಇಳಿಯೂ ಇಲ್ಲ. ನಮಗಾಗಲ್ಲ. ಮುಂದೆ ಏರಿಸುವುದಕ್ಕಿದ್ರೆ ಈಗ ತಗ್ಗು. ಅದೇ ನೀವು ತಗ್ಗಿದ್ರೆ ಮತ್ತೆ ಎಷ್ಟು ಕೆಳಗೆ ಬರುವಿರಿ? ಅದು ಬಂದೇನು ನನ್ನ ಸಂಕಲ್ಪದಿಂದ. ನೀವು ಮೇಲೆ ಹೋದ್ರೆ ಎಂತದ್ದು ಮೇಲೆ ಹೋದ್ರೆ? ಅಲ್ಲ ಸ್ವರ. ನೀವು ಹೌದು, ಸ್ವರವೇ ಮೇಲೆ ಕೆಳಗೆ ಆಗುವುದು ನಮ್ಮಿಂದ. ಬೇಕಾಗಿ ಆ ಬಾಗಿಲಿಗೆ ಒಳಗಿನಿಂದ ಚಿಲಕ ಉಂಟು. ಇರ್ಲಿ. ಅದೇ ಚಿಲಕ ಹಾಕಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ನಾನು ನೋಡ್ತೇನೆ. ನನ್ನನ್ನು ತಡೆಯುವುದು. ನನಗೆ ಬಾಗಿಲನ್ನು ತೆರೆಯದ ಹಾಗೆ ಕಾಯ್ದುಕೊಳ್ಳಿಕ್ಕೆ ನನಗೆ ಕೆಲಸ. ಹೌದು. ಆದಿತ್ಯನ ಲಕ್ಷಣದ ಹಾಗೆ. ಆದಿತ್ಯನ ಅಲ್ಲ, ನಿಮಗೆ ಹಾಕುವ ಬಾಗಿಲಿಲ್ಲ. ಈಗ ಹಾಕಿದ ಬಾಗಿಲನ್ನು ತೆಗೆಬಾರದು. ಈಗ ನಿನ್ನಿಂದ ತಡಿಲಿಕ್ಕೆ ಆದೀತ? ಆದಿತ್ಯ ಹೌದು ಸ್ವಾಮಿ. ನಾ ಹೋದ್ರೆ ನೀ ತಡೀತಿ, ನಾ ಹೋಗದಂತೆ ಅಡ್ಡವಿಸ್ತಾ ಇದ್ದಿ. ನಿಮ್ಮನ್ನು ತಡೆಯುವುದಲ್ಲ ಸ್ವಾಮಿ, ನನ್ನ ಕರ್ತವ್ಯವನ್ನು ನಿರ್ವಹಿಸಿ. ಇಲ್ಲಿಯವರೆಗೆ ಎಲ್ಲಿ ಹೋಗಲಿ ಯಾವನು ನನ್ನನ್ನು ತಡೆದದ್ದಿಲ್ಲ. ಸುರಮಾರ್ಗದಲ್ಲಿ ಎಲ್ಲವೂ ತಡೆವರ ಕಾರಣ ಅದು ಗರ್ವದಲ್ಲಿ. ನಿನಗೆ ಅದನ್ನು ಇರುವುದು ಬೆನ್ನೆ ಅದನ್ನು ಆಧಾರ. ನಾವು ಅದಕ್ಕೆ ತಿಳಿಯುವ ಅರ್ಥವೇ ಬೇರೆ. ನಿನಗೆ ನನ್ನನ್ನು ಬಿಡುವಲ್ಲಿ ಮನಸ್ಸಿಲ್ಲ. ರಾಮಾಜ್ಞೆಯ ಕಾರಣವನ್ನು ಮುಂದೊತ್ತುತ್ತಾ ಇದ್ದೀನಿ. ಹೇಳಿ ಬೇಡ. ರಾಮಾಜ್ಞೆಯನ್ನು ನನಗ ನನಗೆ ನನ್ನನ್ನು ತಡೆಯುವಲ್ಲಿ ಅದನ್ನು ವಿನಿಯೋಗ ಮಾಡ್ತಾ ಇದ್ದಿ. ಏನಾಗ್ತದೆ ಒಳಗೋದ್ರೆ ರಾಮನ ಏಕವಂತ ಭಂಗವಾಗ. ನೀವು ಸಿಟ್ಟು ಮಾಡೋದಿದ್ರೆ ಹೇಳುತ್ತೇನೆ. ಸಿಟ್ಟು ಬಂದಿತ್ತು ಅಣ್ಣನಿಗೆ.
ಅಣ್ಣನ್ ನಿನ್ನ ಸಿಟ್ಟು ಯಾರಲ್ಲಿ? ಅದದ್ದು ಯಾರಲ್ಲಿ ಅಂತ ನಾ ಕೇಳಲಿಲ್ಲ. ಸಿಟ್ಟು ಮಾಡ್ತೇನೆ ಅಂತ ಹೇಳಿದ್ನ ಬರ್ಲಿ. ತನ್ನ ಏಕಾಂತ ಭಂಗವಾಯಿತು ಅಂತಾದ್ರೆ ರಾಮಚಂದ್ರನಿಗೆ ಸಿಟ್ಟು ಬಂದಿದೆ. ನೀನು ಉಪಾಯಾಂತರಗಳಿಂದ ಆ ಕಡೆಗೂ ಈ ಕಡೆಗೂ ಅರ್ಥ ಹೊರಳಿಸುವ ಹಾಗೆ ಮಾತಾಡಬೇಡ. ಬೇಡ, ಈ ಕಡೆಗೆ ಮಾಡುವ. ಅರ್ಥದಾರೆ ಅಲ್ವೋ ಅದಕ್ಕಿಂತ ಹೆಚ್ಚು ಉಂಟು ನಿನ್ನಲ್ಲಿ. ಈಗ ನನ್ನ ಹತ್ರ ಸಿಟ್ಟು ಬಂದ್ರೆ ನೀನ್ ಮೊದಲು ಹೀಗೆ ಮಾತಾಡಿದವ ಎಂತದು ಅಣ್ಣರಾಗವ ಉಗ್ರನಾಗವ ಅಲ್ವೋ? ಅದು ಅವಳಲ್ಲಿ ನಡೆದಿತ್ತು, ನನ್ನಲ್ಲಿ ಅಲ್ಲ. ಏನು ಕೇಳಿದ್ರೆ ಅಣ್ಣನಿಗೆ ನನ್ನಲ್ಲಿ ಸಿಟ್ಟು ಬಂದಿತ್ತು, ಹೇಳುವಾಗ ನಿನ್ನಲ್ಲಿ ಸಿಟ್ಟು ಬಂದಿತ್ತು ಅಂತ ಅವಳು. ನಿಮ್ಮ ಹತ್ರ ಹೇಳಲಿಕ್ಕಾಗ್ತದ ಹಾಗೆ ಸಿಟ್ಟು ಬಂದಿತ್ತು? ಹೇಳು ನೋಡು. ಬಿಟ್ಟು ಬಂದಿತ್ತು ಅಂದ್ರೆ ಅಣ್ಣನ ಆಗ್ರಹಕ್ಕೆ ತಾವು ಕಾರಣರಾಗುವುದು ನನಗೆ ಇಷ್ಟ ಇಲ್ಲ. ನನಗೆ ಸಿಟ್ಟು ಕಡಿಮೆ. ಇದೊಳ್ಳೆದು. ಈಗ ಸೂರ್ಯವಂಶೀಯನಾಗಿ ಹೌದು, ನಿಮ್ಮ ವಂಶಕ್ಕಿರುವ ಘನತೆಯನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ನಾನಲ್ಲ, ಆದರೂ ನನಗೆ ನೆನಪಿದೆ. ನನ್ನಿಂದ ಅನುಗ್ರಹೀತನಾದ ಅಂಬರೀಷನ ವಂಶ ಇದು. ಹೌದು, ಅಂತಹ ವಂಶದಲ್ಲಿ ಹುಟ್ಟಿ ಪುರಾತನದಿ ಋಷಿವರೆಣ್ಯ ಬಂದಾಗ ಪಾರಾಯಣ ಮಾಡಿದ ಮಾಡಲಿಲ್ಲ. ಆದರೆ ಮಾಡಿದ್ಯಾ ಅಂತ ಆರೋಪಿಸಿದೆ. ಯಾಕೆ? ಅವನ ಯೋಗ್ಯತೆಯನ್ನು ಎತ್ತಿ ತೋರಿಸುವುದಕ್ಕೆ. ಇವತ್ತು ಪುಂಡರೀಕಾಕ್ಷನೆನಿಸಿಕೊಂಡ ರಾಮನಲ್ಲಿದ್ದಾನೆ. ಅವನ ಯೋಗ್ಯತೆಯನ್ನು ಲೋಕಕ್ಕೆ ಕಾಣಿಸುವಂತ ನಾ ಹೊರಟ್ರೆ ನೀನ ತಡೀಲಿ. ವಂಶ ಗೌರವಕ್ಕೆ ಚ್ಯುತಿ ತರಬೇಡ. ನಿಮಗೆ ಋಷಿ ಸಂಪರ್ಕ ಅದೆಲ್ಲ ಅನುಗ್ರಹ ಆಗಿದೆ. ಈ ಸಲ ಅದೇ ಆಗಬೇಕಾ? ಬೇಡ, ಈ ಸಲ ಇದನ್ನೇ ತಗೊಳ್ಳಿ ನೀವು. ಅಂದ್ರೆ ಅನುಗ್ರಹ ಬೇಡ. ಋಷಿ ಸಂಪರ್ಕದಿಂದ ಅನುಗ್ರಹ ಬೇಡ. ಶಾಂತದ ಪ್ರತಿಮೂರ್ತಿಗಳು ನೀವು. ಇಡೀ ಪ್ರಪಂಚ ತಿಳಿದಿದೆ. ದೂರ್ವಾಸರು ಅಂದ್ರೆ ಸಿಟ್ಟಿನ ಪ್ರತಿಮೂರ್ತಿಗಳು. ನಿಮಗೆ ಸಿಟ್ಟು ಬಂದ್ರೆ ಒಂದು ಪ್ರಸಂಗ ಆಗ್ತದೆ ಅಂತ ಲೆಕ್ಕ. ನಿಮಗೆ ಪ್ರಸಂಗ ಮಾಡ್ಲಿಕ್ಕೆ ನನಗೆ ಸಿಟ್ಟು ತೋರಿಸುವುದು ಬೇಡ. ಎರಡು ಮೋಡಗಳ ತಾಕಲಾಟದಿಂದ ಭೂಮಿಗೆ ಏನಾಗುವುದು? ಮಳೆ ಬರುವುದು. ನಿಮ್ಮಂತವರು ಕೈ ಎತ್ತಿದ್ರೆ ಅಕ್ಷಯ ಪಾತ್ರೆಗೆ ಲಕ್ಷ್ಮಿ ಅನುಗ್ರಹ ಆದಾಗಲು ಹೊಗಳುವುದೇನು? ಮಾತು ಮಾಡಿಸುವುದೇನು? ನನಗೆ ಅನೇಕ ಋಷಿಮುನಿಗಳ ಸಹವಾಸ ರಾಮನ ಜೊತೆಗಿದ್ದ ಕಾರಣ ನೀವು ಬೊಬ್ಬೆ ಹಾಕುವಾಗ ನನಗೆ ಹೃದಯ ಸ್ತಂಭನಾಗಲಿಲ್ಲ. ನಾ ಬೊಬ್ಬೆ ಹಾಕೋದು ಅಂತ ಹೇಳ್ಬೇಡ. ಅಲ್ಲ, ಭಾಷೆ ಮೇಲೆ ಹಿಡಿತಾರೆ. ನೀವು ನಮ್ಮಲ್ಲಿ ಮಾತ್ರ ಅಲ್ಲ, ನೀವು ತಾರಸ್ತಾ ಇರೋದು. ಸ್ವಾಮಿ, ಏನು ನನಗೆ ಒಳಗೆ ಬರಬಾರದು ತಮ್ಮ ಅಂತ ಆಜ್ಞೆ. ನೀನು ಯಾವಾಗಿನ ಶೈಲಿಯಲ್ಲಿ ಮಾತಾಡು. ಈ ನಿಧಾನ ಪ್ರವೃತ್ತಿ ಎಲ್ಲ ಬೇಡ ನನಗೆ. ಸ್ವಾಮಿ, ಶಬ್ದಕ್ಕೆ ಅಂತರ ಹೆಚ್ಚು, ವಿಳಂಬ ಲಯ. ಒಳಗೆ ಬರಬಾರದು ತಮ್ಮ. ನಿಮ್ಮ ಲಯ ತೀವ್ರವಾಗ್ತದ ಇಲ್ವೋ? ಯಾರನ್ನು ಬಿಡಬಾರದು? ಯಾರನ್ನು ಬಿಡಬಾರದು? ಯಾರನ್ನಂದ್ರೆ ಯಾರನ್ನು? ಯಾರನ್ನು ಅಲ್ಲ, ಯಾರನ್ನು ಬಿಡಬಾರದು. ಸ್ವಾಮಿ,
ಸೂರ್ಯಾಸ್ತಮನದೊಳಗೆ ಅಣ್ಣ ಹೊರಗೆ ಬರ್ತಾನೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇಲ್ಲ ಬೇಡ, ಹೀಗೆ ಮಾಡು. ಹೇಗೆ ಮಾಡೋದು? ಭಾರಿ ಒಂದು ದೊಡ್ಡ ವಿಷಯಕ್ಕೆ ನೀವು ಬಂದದ್ದಲ್ಲ. ಯಾಕಲ್ಲ, ನೀವೇ ದೊಡ್ಡವರು. ಮತ್ತೆ ಪುನಃ ನೀವಿಂತ ದೊಡ್ಡ ವಿಷಯ ಅಂತ ನನಗಿಂತ ದೊಡ್ಡ ವಿಷಯ ಅಲ್ಲ, ಆದರೆ ನನ್ನ ವಿಷಯ ನಿಮಗೆ ದೊಡ್ಡದು. ಹಾಗೆ ಅಂತ ಎಷ್ಟು ಸಣ್ಣ ವಿಷಯ ಆದರೂ ನೀವು ಹೇಳಿದ್ರೆ ಅದು ದೊಡ್ಡದೆ. ಕೆಲವು ಸಲ ವಿಷಯವೇ ನನಗೆ ದೊಡ್ಡದು, ಕೆಲವು ಸಲ ದೊಡ್ಡದೇ ನಮಗೆ ವಿಷಯ. ಪುಂಡರೀಕಾಕ್ಷ ರಾಮನೆಲ್ಲಿ ಹನು. ರಾಮನನ್ನು ನೋಡ್ಲಿಕ್ಕೆ ನೀವು ಬಂದದ್ದಲ್ಲ, ಮತ್ತೆ ನಿನ್ನ ಮುಖ ನೋಡ್ಲಿಕ್ಕೆ ಹಾಗಲ್ಲ ಸ್ವಾಮಿ. ಮತ್ತೆ ನಿಮಗೆ ಏನು ಅಪೇಕ್ಷೆ ಇದೆ ಅಂತ ನನಗೆ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ? ಮತ್ತೆ ಸುಮ್ಮನೆ ನೀವು ರಾಮನನ್ನು ನೋಡ್ಲಿಕ್ಕೆ ಆರೋಗ್ಯ ವಿಚಾರ ಈಗ ನನಗೆ ಏನು ಅಪೇಕ್ಷೆ ಉಂಟು ಅಂತ ಗೊತ್ತುಂಟು ನನಗೆ? ಇಲ್ಲ, ನೀವು ಹೇಳಿ. ಮತ್ತೆ ನಿಮ್ಗೆ ಗೊತ್ತಿರೋದು. ಅದಕ್ಕೆ ಬೇಕಾಗಿ ಹೀಗೆ ಮಾಡುವ. ಹೇಗೆ ಮಾಡುವ? ಹೀಗೆ ಮಾಡುವ ಅಂದ್ರೆ ನೀವು ಹೇಳಬೇಕು, ನಾನು ಮಾಡುದು ಇದು ಒಟ್ಟಿಗೆ ಅಲ್ಲ. ಈಗ ಹೇಳುವುದು ನೀನು, ಹೀಗೆ ಮಾಡುದ? ಮತ್ತೆ ನೀವು ಏನು ಅಂತ ನನ್ನ ಹತ್ರ ಹೇಳಿ. ಹೇಳಿದ್ರೆ ಏನು ಅಣ್ಣನಿಂದ ನೀವು ಬಯಸಿದ್ದೀರಿ? ನಾನೇನು ಅಂತ ನಿನ್ನಲ್ಲಿ ಹೇಳುದು. ನಾ ಹೇಳಿದ್ದೇನೆ ಅಥವಾ ನೀವು ಹೇಳಿದ್ರೆ ನನಗೆ ಮತ್ತೆ ನೀವೇನು ಅಂತ ನನ್ನಲ್ಲಿ ಹೇಳಿ. ಹಾಗಲ್ಲ, ನೀವೇನು ಅಂದ್ರೆ ಹಾಗಲ್ಲ. ಮತ್ತೆ ನಿಮಗೆ ಏನು ಅಪೇಕ್ಷೆ ಉಂಟು ನಾ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತದ ಅಂತ ಹೆದರಿಕೆ ಆಗುದಿಲ್ಲ. ನನಗೇನು ಅಪೇಕ್ಷೆ ಉಂಟು ಅಂತ ನೀ ಹೇಳಿದ್ರೆ ಸಿಟ್ಟು ಬರುವುದು. ಹೊಟ್ಟೆಗೆ ಅಪೇಕ್ಷೆ ಉಂಟು. ಮತ್ತೆ ನಿಮಗೆ ಹೆಂಡತಿಯ ಮಕ್ಕಳ ಇಲ್ಲೋ ಅಂತ ಕೇಳಿದ್ರೆ ಮದುವೆ ಆದದ್ದು ನನಗೆ ಗೊತ್ತಿಲ್ಲ. ಮದುವೆ ಆಗಿದೆ ನನಗೆ. ಮಕ್ಕಳಾಗಿದೆ ಸ್ವಾಮಿ. ಕುತೂಹಲ ಯಾಕೆ ನಿಮಗೆ? ಮದುವೆ ಆಗೋದಕ್ಕೆ ಸುಮ್ಮನೆ ಮದುವೆ ಆಗೋದಕ್ಕೆ ಮಕ್ಕಳಾಗಲಿಕ್ಕೆ ಹಾಗೆ ನಮ್ಮಲ್ಲಿ ಕೇಳೋದಿತ್ತು. ಅದೇ ಮದುವೆ ಆದವರಿಗೆಲ್ಲ ಮಕ್ಕಳಾಗುವುದಿಲ್ಲ, ಹಾಗೆ ಮಕ್ಕಳಾಗಲಿಕ್ಕೆ ಮದುವೆ ಆಗಬೇಕು ಅಂತಲೇ ಇಲ್ಲ. ಮದುವೆ ಆದವರಿಗೆ ಮಕ್ಕಳಾಗುವುದಿಲ್ಲ, ಹೋಮ ಮಾಡಿದವರಿಗೆ ಮಕ್ಕಳಾಗ್ತದೆ. ನೀನು ಅದನ್ನೆಲ್ಲ ನನ್ನ ಹೇಳ್ಬೇಡ. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಹೇಳುವುದಿಲ್ಲ. ನಿಮಗೆ ಮದುವೆ ಆಗಿ ಮಕ್ಕಳಾಗಿದ ಮತ್ತೆ ಆಗದೆ ಇದ್ರೆ ಆಗ್ತದ? ಆಗದೆ ಇದ್ರೆ ಆಗುದಿಲ್ಲ. ನಮಗಾಗ್ತದ? ನಿಮ್ಗಾಗ್ತದ? ನಮಗೆ ಸಂಕಲ್ಪದಿಂದಲೂ ಆದೀತು, ಆದದ್ದಿಲ್ಲ. ಅಂದರೆ ಹಾಗೆ ನೀವೆಲ್ಲಿಯಾದ್ರೂ ದೊಡ್ಡ ಒಂದು ಯಾಗಕ್ಕೆ ಹೊರಟ್ರೆ ಅದಕ್ಕೇನಾದ್ರೂ ಸಂಬಾರ ಸನಿತ್ತು ರಂಗನಾಥ ಸ್ವಾಮಿ, ನೀವು ನಡಾವಳಿಗಳಲ್ಲಿ ತೊಡಗಿದ್ರ ಎಂತದಂಗಂದ್ರೆ ಹಾಗಿದ್ರೆ ಅಯೋಧ್ಯೆಯಿಂದ ಒಂದು ದೊಡ್ಡ ಮಟ್ಟದ ಹೊರೆ ಕಾಣಿಕೆ ಹಸಿರುವಾಣಿ ಕಳಿಸುವ. ಅದಕ್ಕೆ ಅಣ್ಣ ಬರಬೇಕು ಅಂತ ಇಲ್ಲ, ನಾ ಹೇಳಿದ ಅಣ್ಣ ಹೋಗ್ತಾನೆ. ಈಗ ಇಲ್ಲಿಂದ ಕೊಡ್ಲಿಕ್ಕೆಲ್ಲ ನೀನಲ್ಲ ಅದಲ್ಲ, ಮತ್ತೆ ಅಣ್ಣನ ಹತ್ರ ಮತ್ತೆ ನೀವು ಅದಕ್ಕೆ ಬೇಕಾಗಿ ಕಾಯುವುದು ಬೇಡ ಅಂತ. ಅಥವಾ ನೀವೆಲ್ಲಿಯಾದ್ರೂ ಆ ಪುಂಡರೀಕಾಕ್ಷನ ಈ ಪುಂಡರೀಕಾಕ್ಷ ಹಾಗೆಲ್ಲಿಯಾದ್ರೂ ನೀವು ತುಲನೆ ಮಾಡ್ಲಿಕ್ಕ ಅದಕ್ಕೆ ಹೀಗೆ ಮಾಡುವ. ನೀವು ಎಲ್ಲಿದ್ದೀರಿ ಅಂತ ಹೇಳಿದ್ರೆ ಅಣ್ಣ ನಾಳೆ ಬಂದು ಭೇಟಿಯಾಗುವಾಗ ಮಾಡುವನ. ನಾ ಕೇಳಿದ್ದೇನೆ ಪುಂಡರೀಕಾಕ್ಷ ಗೊಬ್ಬಾಗ್ಲಿಕ್ಕಿಲ್ಲ. ಒಪ್ಪೆ ಅಂತ ಹೇಳಿದ್ರೆ ಹೆಚ್ಚು ಮಾಡ್ತೇನೆ ಸ್ವಾಮಿ. ಅಣ್ಣ ಅರೆ ಕ್ಷಣದಲ್ಲಿ ಬರ್ತಾನೆ. ಈಗ ಒಂದು ಬರುವ ತನಕ ನೀವು ಕಾಯಬೇಕು ಅಂತ ನಾ ಹೇಳೋದಿಲ್ಲ. ಅಣ್ಣ ಬರುವ ತನಕ ನೀವು ನಿಂತ್ರೆ ಸಾಕು. ನಿನ್ನಲ್ಲಿ ಹೇಳಿದ್ರೆ ನೀನು ಮಾಡ್ತೀಯ, ನನ್ನ ಹತ್ರ ನೀವು ಹೇಳಿದ್ರೆ ನಿಮಗೆ ಏನು ಬೇಕು ಅಂತೇಳಿ ಪಂಚವಕ್ಷ ಬರವನ್ನವ ಅಲ್ಲೇ ಬರೇ ಗಂಜಿಯ ಅಲ್ಲ ಫಲಾರವ ನನಗೆ ರಾಮನನ್ನು ನೋಡಬೇಕು. ನೀನು ನೋಡ್ಲಿಕ್ಕೆ ನೋಡಿದ್ರೆ ಅದೊಂದನ್ನು ನಾನು ಹೇಳಲಿಕ್ಕೆ ಬೇರೆ ಯಾರನ್ನು ನೀವು ನೋಡಬೇಕು ಅಂತ ಹೇಳಿದ್ರು ನೋಡಿ ಅಂತ ನಾ ಹೇಳಿ ತೋರಿಸಿ. ರಾಮನನ್ನು ನೋಡಬೇಕು ಅಂತ ಹೇಳಿದ್ರೆ ತೋರಿಸಲಿಕ್ಕೆ ನಾ ಶಕ್ಯ. ನಾವು ಹೀಗೆ ಮಾಡುವ. ನೀನಲ್ಲಿ ಬದಿಗೆ ನಿಲ್ಲು, ಹೇಗೆ ನೀನಲ್ಲಿ ಬದಿಗೆ ನಿಲ್ಲು, ನಾವು ನಿಮ್ಮನ್ನು ತಡೆದದ್ದು ನಿನಗೆ ರಾಮಾಜ್ಞೆ ಅಂತ ಇರುವುದು. ನಿನಗೆ ರಾಮಾಜ್ಞೆ ಏನು ರಾಮಾಜ್ಞೆ ಇರುವುದು ಯಾರನ್ನು ಒಳಬಿಡಬಾರದು. ನೀ ಬಿಡುವುದು ಬೇಡ, ನಾನೇ ಹೋಗ್ತೇನೆ. ಹೋಗ್ಲಿಕ್ಕೆ ನಾ ಬಿಟ್ರಲ್ಲ ನೀವು. ನೀ ಬಿಡ್ಲಿಕ್ಕೆ ನಿನ್ನಲ್ಲಿ ಕೇಳಿದ್ರಲ್ವ, ನೀ ಬದಿಗೆ ನಿಲ್ಲು, ಅಡ್ಡ ಬರಬೇಡ. ನಾ ಬದಿಗೆ ನಿಂತರಲ್ವ ನೀವು ಹೋಗುದು. ನೀನ್ ಯಾಕೆ ಉಳಿದವ್ರು ಹೋಗಬಾರದು ಅಂತ ಬದಿಗೆ ನಿಲ್ಲು. ನೀವು ಹೋಗಬಾರದು ಅಂತ ನಾನು ಮಧ್ಯೆ ನಿಂತದ್ದಲ್ಲ. ನನಗೆ ಮಧ್ಯೆ ನಿಲ್ಲಿಕ್ಕೆ ಅಪ್ಪಣೆ ಉಂಟು. ನನಗೆ ರಾಮಾಜ್ಞೆ ಮುಂದೆ ಮತ್ತೆ ಬೇರೆ ಯಾವುದಿಲ್ಲ ಸ್ವಾಮಿ. ತಪ್ಪಬಾರದು. ಮಧ್ಯದಲ್ಲಿ ನಿಂತವರ ಕಥೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಮಧ್ಯದಲ್ಲಿ ತಕ್ಕೊಂಡವರು ನಿಲ್ಲಿಕ್ಕುಂಟು ಸ್ವಾಮಿ. ಸ್ವಲ್ಪ ಬದಿಗೆ ನಿಲ್ಲು ಸ್ವಾಮಿ. ನೀವೊಂದು ಬೇಸರ ಮಾಡಬಾರದು, ಮತ್ತೆ ಸಿಟ್ಟು ಬರಬಾರದು. ನೀ ಹೇಳುವುದನ್ನು ಅದಕ್ಕೆ ನೀವು ಇವತ್ತು ಹೋಗಿ ನಾಳೆ ಬನ್ನಿ. ಇವತ್ತು ಹೋಗ್ಬೇಕಾ? ಇಲ್ಲಿ ಅಲ್ಲ ಬೇಡ, ನಾಳೆ ಬನ್ನಿ. ನಾಳೆ ಬಾ ಅಂತ ಹೇಳೋದು ಯಾರಿಗೆ? ನಾಳೆ ಬಾ ಅಂತ ಹೇಳಿ ಇವತ್ತು ಕೊಡ್ಲಿಕ್ಕೆ ಏನು ಇಲ್ಲದ ಮನೆಯಲ್ಲಿ ಹೇಳೋದು ನಾಳೆ ಬಾ ಅಂತ. ಅದು ಯಾವಾಗಲೂ ಹೇಳ್ತಾನೆ, ಸೋಮವಾರ ಕೊಡೋದು, ಸೋಮವಾರ ಬರುವಾಗ ಮಾಡುದು, ನಾ ಶನಿವಾರ ಕೊಡೋದು. ಇದು ಎಷ್ಟು ಸಲ ಈಗ ಹೇಳಲಿಕ್ಕೆ ಉಂಟು ನನಗೆ? ನಾ ಹೇಳಿ ನಿಮ್ಮ ಹತ್ರ. ಇವತ್ತು ನಾನು ಬಂದದ್ದು